ವಾಸುದೇವರಾವ್ ಮತ್ತು ನಾವು ನಗರಸಭೆಗೆ ಒಂದು ಬೆಂಬಲವಾಗಿ ನಮಗನ್ಸುತ್ತೆ ಉಳ್ಳಾಳ ಒಂದು ಬಹಳ ಅತ್ಯುತ್ತಮವಾದ ಮತ್ತು ಅತಿ ಪ್ರಮುಖವಾದ ಒಂದು ಸ್ಥಳ. ಇಲ್ಲಿ ಪ್ರಾಯಶಃ ನಾವು ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಯಶಸ್ವಿಯನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ದೇಶದಲ್ಲಿ ಎಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ನಮ್ಮ ನಂಬಿಕೆ ಖಚಿತವಾಗಿ. ಈ ನಂಬಿಕೆ ಗಟ್ಟಿಯಾಗಲಿಕ್ಕೆ 10,500 ಮನೆಗಳು ಉಳ್ಳಾಳದಲ್ಲಿದೆ. 60,000ದಷ್ಟು ಜನಸಂಖ್ಯೆ ಇದೆ. 31 ವಾರ್ಡ್ಗಳಿದೆ. ಈ ತ್ಯಾಜ್ಯ ಇಡೀ ದೇಶದಲ್ಲಿ ನಡೀತಾ ಇದೆ ಸ್ವಚ್ಛ ಭಾರತ್ ಅಭಿಯಾನದ ಹೆಸರಿನಲ್ಲಿ. ಆದರೆ ಮೂಲತಃವಾಗಿ ಸ್ವಚ್ಛತೆ ಹೆಸರಿನಲ್ಲಿ ನಮ್ಮ ಪ್ರತಿ ಮನೆಯಿಂದ ಬರುವಂಥ ಕಸ ಅದರ ನಿರ್ವಹಣೆ ಮನೆಯ ಹಂತದಲ್ಲಿ ಸರಿಯಾದರೆ ಮಾತ್ರ ಇದಕ್ಕೆ ಒಂದು ಉತ್ತರ ಸಿಗಲಿಕ್ಕೆ ಸಾಧ್ಯತೆ. ಇಲ್ಲದಿದ್ದರೆ ಇವತ್ತು ಪ್ರತಿ ದಿವಸ ಉಳ್ಳಾಳ ನಗರಸಭೆಯಿಂದ 17 ಟನ್ ಮಿಕ್ಸಡ್ ವೇಸ್ಟ್ ಹಸಿ ಮತ್ತು ಒಣ ಕಸ ಒಟ್ಟಿಗೆ ಸೇರಿ ಪ್ರತಿ ದಿವಸ 2 ಟ್ರಕ್ನಲ್ಲಿ 2 ಟ್ರಿಪ್ಪಲ್ಲಿ ವಾಮಂಜೂರಿಗೆ ಹೋಗ್ತಾ ಇದೆ ಉಳ್ಳಾಳದಿಂದ. ಅಂದರೆ ನಮ್ಮ 31 ನಾವೆಲ್ಲ ಸೇರಿದಂತೆ ಅದರಲ್ಲಿ 12 ಟನ್ನಷ್ಟು ಹಸಿ ಕಸ ಅಂತ ಹೇಳಿದ್ರೆ ಬಯೋಡಿಗ್ರೇಡೇಬಲ್, ಅಂದರೆ ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲಿ ಪ್ರಕೃತಿಯಲ್ಲಿ ಅದನ್ನು ವಿಲೇವಾರಿ ಮಾಡಿದರೆ ಅದು ವಾಮಂಜೂರಿಗೆ ಹೋಗುವ ಅಗತ್ಯ ಇಲ್ಲ. ಭಾಳ ಸ್ಪಷ್ಟ ಆಯಿತು. ಒಣ ಕಸ 5 ರಿಂದ 6 ಟನ್ ಹೋಗ್ತಾ ಇದೆ. ಅದರಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ, ಪ್ಲಾಸ್ಟಿಕ್ ವೇಸ್ಟ್ಗಳಿದೆ, ಥರ್ಮೋಕಾಲ್ ಇದೆ, ಬೇರೆ ಬೇರೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ಗಳೆಲ್ಲವೂ ಕೂಡ ಇದೆ. ಅದರಲ್ಲಿ ಬಹಳಷ್ಟು ರೀಸೈಕಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಗುಜಿರಿಯವರು ಸ್ವಲ್ಪ ತಗೊಳ್ತಾರೆ. ಅದನ್ನು ಈಗ ಸದ್ಯಕ್ಕೆ ಮಂಗಳೂರು ಉಳ್ಳಾಳ ನಗರಸಭೆಯ ಈ CMC ವರ್ಕರ್ಸ್ ಅವರು ಅದನ್ನು ಕೆಲವು ಗುಜಿರಿಯವರಿಗೆ ಕೊಡುವಂಥದ್ದು ಮತ್ತು ಉಳಿದದ್ದೆಲ್ಲವನ್ನು ಕೂಡ ಮಂಗಳೂರಿಗೆ ಮಹಾನಗರ ಪಾಲಿಕೆ ಕೊಡ್ತಾ ಇದ್ದಾರೆ. ಸೊ ಉಳ್ಳಾಳದಲ್ಲಿ ಆ್ಯಸ್ ಆನ್ ಟುಡೇ ನಮ್ಮದೇ ಆದ ಲ್ಯಾಂಡ್ ಫಿಲ್ ಸೈಟ್ ಇಲ್ಲ. ಅಂದರೆ ಈ ಕಸವನ್ನು ಇತ್ಯರ್ಥ ಮಾಡಿ ಪ್ರೋಸೆಸ್ ಮಾಡಿ ಮ್ಯಾನ್ಯೂರ್ ಮಾಡೋದಕ್ಕೆ ಅಥವಾ ಪ್ಲಾಸ್ಟಿಕ್ಕನ್ನು ಬೇರೆ ರೀಸೈಕಲ್ ಮಾಡೋದಕ್ಕೆ ವ್ಯವಸ್ಥೆಗಳು ಉಳ್ಳಾಳದಲ್ಲಿ ಇಲ್ಲ. ಅದು ಫಸ್ಟ್ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕು. ಎರಡನೇದು ಸೀವೇಜ್ಗೆ ಸಂಬಂಧಪಟ್ಟ ಹಾಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾತ್ರ ಇದೆ. ಆದರೆ UGD ಕನೆಕ್ಷನ್ಸ್ಗಳು ಆಗಿಲ್ಲ ಟಾಯ್ಲೆಟ್ಗಳಿಗೆ. ಎಲ್ಲ ಇಂಡಿವಿಜುವಲ್ ಪಿಟ್ಸ್ಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. 10,500 ಮನೆಗಳು. ಸೊ ಇಟ್ಸ್ ಅ ಪೊಟೆನ್ಷಿಯಲ್ ಡೇಂಜರ್. ಬಾಂಬಿನ ಮೇಲೆ ಕೂತಾಗಿದ್ದೇವೆ ನಾವು. ಯಾವುದೇ ಬಾವಿಯಲ್ಲಿ ಕುಡಿಯುವ ನೀರು ಕುಡಿಯಲಿಕ್ಕೆ ಯೋಗ್ಯವಾಗಿಲ್ಲ. ಇದು ನಾನು ವಿಶ್ಲೇಷಣೆ ಮಾಡೋದಲ್ಲ, ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ಓಕೆ, ಇದು ಹಿನ್ನೆಲೆಯನ್ನು ನಾನು ಹೇಳಿದೆ. ಆ ಹಿನ್ನೆಲೆಯಲ್ಲಿ ಈ 12 ಟನ್ ಏನು ಹೋಗ್ತಾ ಇದೆ ಅದರ ಗ್ರಾಫ್ ಕಳೆದ ವರ್ಷ 15 ಟನ್ ಇತ್ತು, 16 ಟನ್ ಆಯಿತು, ಇವತ್ತು 17 ಟನ್. ಅಂದರೆ ಗ್ರಾಫ್ ಮೇಲೆ ಹೋಗ್ತಾ ಇದೆ. ಇದು ಗ್ರಾಫ್ ಕೆಳಗೆ ತರಬೇಕಂತ ಹೇಳಿದ್ರೆ ಜನಸಾಮಾನ್ಯರು ನಗರಸಭೆಯವರು ಮಾತ್ರ ಮಾಡಿದರೆ ಆಗೋದಿಲ್ಲ. ಎಲ್ಲ ವಸತಿಯಲ್ಲಿದ್ದ ಸಿಟಿಸನ್ಸ್ ಇದನ್ನು ಇನ್ವಾಲ್ವ್ ಆದರೆ ಮಾತ್ರ ಅವರ ಮನೆಯಲ್ಲಿ ಇದನ್ನು ಕಂಟ್ರೋಲ್ ಮಾಡಿದರೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ನಗರಸಭೆಗೆ ಸಲಹೆಯನ್ನು ಮಾಡಿರೋದು ಇಷ್ಟೇ. ಉಳ್ಳಾಳದಲ್ಲಿ 51 ಶಿಕ್ಷಣ ಸಂಸ್ಥೆಗಳಿದೆ, KGಯಿಂದ PGವರೆಗೆ. ಇವರು ಇನ್ವಾಲ್ವ್ ಮಾಡಿದರೆ 10,000 ಮನೆಗಳನ್ನು ತಲುಪುವುದು ಹೆಚ್ಚು ಕಷ್ಟ ಇಲ್ಲ. 10,000 ಸ್ಟೂಡೆಂಟ್ಸ್ ಕ್ಯಾನ್ ರೀಚ್ 10,000 ಹೌಸಸ್. ಈ ಕ್ಯಾಂಪೇನ್ ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ. ಕ್ಯಾಂಪೇನ್ ಫಾರ್ ಸೆಗ್ರಿಗೇಷನ್, ಸೆನ್ಸಿಟೈಸಿಂಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಇದು ಮೂಲ ಆಶಯ. ಸೊ ಉಳ್ಳಾಳದಲ್ಲಿರುವ ಸೈಯದ್ ಮದನಿ ದರ್ಗಾ ಆಗಿರ್ಬೋದು, ಭಾರತ್ ಸ್ಕೂಲ್ ಇರ್ಬೋದು, BM ಸ್ಕೂಲ್ ಇರ್ಬೋದು, ಸೇಂಟ್ ಸೆಬಾಸ್ಟಿಯನ್, ಈ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಟ್ಟಿಗೆ ಸೇರಿದರೆ ಈ ಕೆಲಸ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ. ಇದು ಮೂಲತಃವಾಗಿ ಹಿನ್ನೆಲೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಹಸಿ ಕಸ ಅಂತ ಹೇಳಿದ್ರೆ ಯಾವುದು ಪ್ರಕೃತಿಯಿಂದ ಬಂದದ್ದು ಪ್ರಕೃತಿಗೆ ವಾಪಸ್ ಹೋಗುವಂಥದ್ದು. ನಾವು ಇವತ್ತಿನ ಬೆಳಿಗ್ಗಿನ 2-3 ಎಕ್ಸಸೈಸ್ನಲ್ಲಿ ನೋಡಿದಾಗ ಮಕ್ಕಳಲ್ಲಿ ಹಸಿ ಕಸ ಮತ್ತು ಒಣ ಕಸದ ಪರಿಕಲ್ಪನೆಯಲ್ಲಿ ಕಾರ್ಡ್ಬೋರ್ಡ್ ಏನು ಅಂತ ಕೇಳಿದರೆ ಒಣ ಕಸ ಅಂತ ಹೇಳ್ತಾರೆ, ಪೇಪರ್ ಅಂತ ಹೇಳಿದರೆ ಒಣ ಕಸ ಅಂತ ಹೇಳ್ತಾರೆ. ನಾನು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀನಿ. ಅಂದರೆ ಯಾವುದು ಈಗ ನ್ಯೂಸ್ ಪೇಪರ್ನಾಗಲಿ ಕಾರ್ಡ್ಬೋರ್ಡನ್ನಾಗಲಿ ನೀವು ಒಂದು ದಿವಸ ನೀರಿನಲ್ಲಿ ಒದ್ದೆಗೆ ನೀರು ಹಾಕಿಬಿಟ್ರೆ ಅದು ಆಟೋಮ್ಯಾಟಿಕ್ಗೆ ಡಿಸ್ಇಂಟಿಗ್ರೇಟ್ ಆಗುತ್ತೆ. ನೀವೆಲ್ಲ ಅದನ್ನು ಬಿಸಾಡಿದ್ರೆ ಪ್ಲಾಸ್ಟಿಕ್ ಹಾಗೆ ಆಗೋದಿಲ್ಲ. ಸೊ ಇದರಲ್ಲಿ ಸೈನ್ಸ್ ಇದೆ. ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಗಳು ಕೂಡ ಡಿಗ್ರೇಡೇಬಲ್ಲೇ, ಆದರೆ ಅದು 400 ರಿಂದ 500 ವರ್ಷ ತಗೊಳ್ಳುತ್ತೆ. ಥರ್ಮೋಕಾಲ್ 1,000 ವರ್ಷ ತಗೊಳ್ಳುತ್ತೆ. ನೀವು ಜಸ್ಟ್ ವಿಕಿಪೀಡಿಯಾದಲ್ಲಿ ಹೋಗಿ ಹಾಕಿಲ್ಲ. ಪ್ರತಿಯೊಂದು ಐಟಮನ್ನು ಕೂಡ ನೀವು ಯಾವುದು ಪರಿಸರಕ್ಕೆ ತೊಂದರೆ ಇದೆ ಅಂತ ನೀವು
ಅವೆಲ್ಲವೂ ಕೂಡ ಮಾಹಿತಿಯನ್ನು ಕೊಡ್ತದೆ. ಆದುದರಿಂದ ನಾವು ಈ ಪ್ಲಾಸ್ಟಿಕ್ ಯಾಕೆ ಹಜಾರ್ಡಸ್ ಅಂತ ಹೇಳಿದ್ರೆ ಅದು ನಮ್ಮ ಪರಿಸರದ ನೀರಿನ ಸೆಲೆಯನ್ನು, ನೀರಿನ ಸೋರ್ಸನ್ನು ಹಾಳು ಮಾಡುತ್ತೆ. ಎರಡನೇ ಇಂಪಾರ್ಟೆಂಟ್ ವಿಚಾರ, ಈ ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಬೇರೆ ಬೇರೆ ಶೇಪ್ ಆಗಿ ರೆಡಿ ಮಾಡೋದಕ್ಕೆ ಅದಕ್ಕೆ ಕೆಮಿಕಲ್ ಹಾಕಬೇಕಾಗುತ್ತೆ. ಪ್ಲಾಸ್ಟಿಕ್ ಎಲ್ಲವೂ ಪಾಲಿಮರ್ನಿಂದ ತಯಾರಾಗುವಂಥ ಬೇಸಿಕ್ ಮೆಟೀರಿಯಲ್ ಇಸ್ ಪಾಲಿಮರ್. ಆದರೆ ಪ್ಲಾಸ್ಟಿಕ್ನಲ್ಲಿ ಬೆಂಡ್ ಪೈಪ್ಗಳನ್ನು ಮಾಡೋದು, ಬೇರೆ ಬೇರೆ ಸ್ಟ್ರೆಂತನ್ನಿರುವ ಬೈಸಿಕಲ್ನ ಫ್ರೇಮ್ಗಳನ್ನು ಸ್ಟ್ರೆಂತನ್ ಮಾಡೋದಕ್ಕೆ ಬೇರೆ ಬೇರೆ ಕೆಮಿಕಲ್ ಹಾಕಬೇಕಾಗುತ್ತೆ. ಇದು ಭೂಮಿಗೆ ಹೋದಾಗ ಆ ಕೆಮಿಕಲ್ ಡಿಕಂಪೋಸಿಷನ್ ಪ್ರೋಸೆಸ್ಸಲ್ಲಿ ಭೂಮಿಯ ಜೊತೆಗೆ ಸೇರ್ಪಡ್ತದೆ. ಹಜಾರ್ಡಸ್ ಆ ಕೆಮಿಕಲ್ಸ್. ಸೊ ಆ ದೃಷ್ಟಿಯಿಂದ ನಾವು ಮಕ್ಕಳಿಗೆ ಇದರ ತಿಳುವಳಿಕೆಯನ್ನು ಕೊಟ್ಟರೆ ಅದನ್ನು ನಾವು ಅತ್ಯಂತ ಜೋಪಾನವಾಗಿ ಮ್ಯಾನೇಜ್ ಮಾಡಬೇಕು. ಇದರ ಮಾಹಿತಿ ನನಗೆ ಅನಿಸುತ್ತೆ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಭಾಳ ಖಚಿತವಾಗಿ ಕರಾರುವಕ್ಕಾಗಿ ಹೋಗಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಮಕ್ಕಳ ಹತ್ರ ಹೋಗುತ್ತೆ, ಇಲ್ಲದಿದ್ದರೆ ಹೋಗುವುದಿಲ್ಲ. ಇದು ಒಂದು ಚಾಲೆಂಜ್ ನಮಗೆ. ಸೊ ಭಾಳ ಸರಳವಾಗಿರುವ ಹಸಿ ಕಸ ಕೂಡ ಮನೆಯಲ್ಲೇ ನಾವು ಡಿಕಂಪೋಸ್ ಮಾಡಬೇಕು, ಗೊಬ್ಬರವನ್ನು ಮಾಡ್ಬೋದು. ಅದನ್ನು ಅನಗತ್ಯವಾಗಿ ವಾಮಂಚೂರಿಗೆ 2 ಟ್ರಕ್ನಲ್ಲಿ ಕೊಂಡು ಹೋಗುವ ಅಗತ್ಯ ಇಲ್ಲ. ಇದು ಜಾಗ ಇರುವ ಸಣ್ಣ ಸಣ್ಣ ಜಾಗ ಇದ್ದವರಿಗೆ ಎಲ್ಲರಿಗೂ ಕೂಡ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಾಗ ನಾವು ಏನು ಮಾಡಿದೆವು, ನಮ್ಮ ಸ್ಟೂಡೆಂಟ್ ರೋಷನಿಲ್ಲದ ವಿದ್ಯಾರ್ಥಿಗಳಿಂದ ಕಳೆದ ವರ್ಷ ಕರಾವಳಿ ಪ್ರದೇಶದಲ್ಲಿ ಬೆಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಎಲ್ಲೆಲ್ಲಿದೆ ಅಂತ ಸ್ಟಡಿ ಮಾಡಿದೆವು. ಅದಕ್ಕೆ ಉಡುಪಿಗೆ ಹೋದೆವು. ಉಡುಪಿ ಜಿಲ್ಲಾಡಳಿತ SLR ಅಂತ ಮೆಥಡನ್ನು ಟ್ರೈ ಮಾಡ್ತಾ ಇದ್ದಾರೆ. SLR ಅಂತ ಹೇಳಿದರೆ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅವ್ರು ವೇಸ್ಟ್ ಅಂತ ಹೇಳಿದೆವು, ಇದೆಲ್ಲವೂ ಕೂಡ ರಿಸೋರ್ಸ್ಗಳು. ಯಾವುದೇ ಭೂಮಿಯಲ್ಲಿ ವೇಸ್ಟ್ ಅಂತ ಹೇಳಲಿಕ್ಕೆ ಇಲ್ಲ. ಇದು ಮನುಷ್ಯ ಮಾತ್ರ ಡಿವೈಡ್ ಮಾಡ್ಕೊಂಡಿರೋದು ವೇಸ್ಟ್ ಅಂತೇಳಿ. ಅವರು ಆ ಮೆಥಡನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೆಥಡ್ನಲ್ಲಿ ಏನು ಹೇಳುತ್ತೆ ಅಂತ ಇದರಲ್ಲಿದೆ. ಅದರ ನಂತರ ಮಂಗಳೂರಿಗೆ ಬಂದೆ. ಮಂಗಳೂರಿನಲ್ಲಿ ನಮ್ಮ 60 ವಾರ್ಡ್ಗಳಲ್ಲಿ ದಿವಸಕ್ಕೆ 325 ಟನ್, ಮ್ಯಾಂಗ್ಳೂರಿನಲ್ಲಿ ಅದರಲ್ಲಿ 17 ಟನ್ ಉಳ್ಳಾಳದು ಸೇರುತ್ತೆ. ಆಯಿತಾ, ಪಕ್ಕದಲ್ಲಿರೋ ಬಂಟಾಳದು ಕೂಡ ಸೇರುತ್ತೆ. ಯಾಕಂದರೆ ಅವರಿಗೆ ಲ್ಯಾಂಡ್ ಫೀಲ್ ಇಲ್ಲ. ಅವರೆಲ್ಲರೂ ಕೂಡ ಒಂದೊಂದು ಟನ್ನಿಗೆ 300 ರೂಪಾಯಿಂದ 400 ರೂಪಾಯಿ ಕೊಟ್ಟು ಪ್ರೊಸೆಸಿಂಗ್ ಇಲ್ಲಿ ಮಂಗಳೂರಿನ ವಾಮಂಜೂರಿನಲ್ಲಿ ಮಾಡ್ತಾ ಇದ್ದಾರೆ. 325 ಟನ್ ಬಂದದ್ದನ್ನು ನೋಡಿ ಈ ವ್ಯಾನ್ನಲ್ಲಿ ಹೋಗುತ್ತೆ. ಉಳ್ಳಾಳದ ವೆಹಿಕಲ್ ಸಪ್ರೇಟ್ ಆಗಿ ಹೋಗುತ್ತೆ. ಆಂಟನಿ ಮ್ಯಾನೇಜ್ಮೆಂಟ್ ಕಂಪನಿ ಅಂತೇಳಿ ಅವರ ಜೊತೆ 7 ವರ್ಷದ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅವರು. ಅವ್ರ ಎಂಟೈರ್ ಮಂಗಳೂರಿನಲ್ಲಿರುವ 60 ವಾರ್ಡ್, ಒಂದು 750 ವೆಹಿಕಲ್ಗಳು, 175 ಜನ ಇದು ಕೆಲಸಗಾರರು, ಬೇರೆ ಬೇರೆ ಸ್ವೀಪರ್ನಿಂದ ಹಿಡಿದು ಗಾರ್ಬೇಜ್ ರಿಟ್ರೀವರ್ನಿಂದ ಹಿಡಿದು ಡ್ರೈವರ್ಗಳನ್ನೆಲ್ಲ ಸೇರಿ ಅಷ್ಟು ಜನರನ್ನು ಅವರೊಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಅದನ್ನು ಅವರ ಕೆಲಸ ಮನೆಯಿಂದ ಕಸ ತಗೊಳ್ಳೋದು ಮತ್ತು ವಾಮಂಜೂರಿಗೆ ಕಳಿಸೋದು, ಎರಡೇ ಕೆಲಸ, ರಿಟ್ರೀವಿಂಗ್ ಆ್ಯಂಡ್ ಸಪ್ಲೈ. ಆದರೆ ಅದನ್ನು ಪ್ರೋಸೆಸ್ ಮಾಡೋದಕ್ಕೆ ಇನ್ನೊಂದು ಕಂಪನಿ ಇದೆ. ಆ ಕಂಪನಿಯ ಹೆಸರು ನೋಡಿ, ಹೀಗೆ ಹೋಗಿ ರಾಶಿ ಬೀಳುತ್ತೆ ಅಂತ ಇಲ್ಲ. ಇದು ಗೊಬ್ಬರದ ರಾಶಿ ಬಿದ್ದಿರುವಂಥ, ಅಂದರೆ ಇದೆಲ್ಲ ಮಿಕ್ಸ್ಡ್ ವೇಸ್ಟ್. ನಿಮ್ಮ ಮನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಬೆಳಿಗ್ಗೆ ನೀವು ವೆಹಿಕಲ್ ಬಂದಾಗ ನೀವು ಪ್ಲಾಸ್ಟಿಕ್ನಲ್ಲಿ, ನೀವಲ್ಲ ಉಳ್ಳಾಳದೆಲ್ಲ ಎಲ್ಲ ಪ್ಲಾಸ್ಟಿಕ್ನಲ್ಲಿ ಹಸಿ ಕಸ ಮತ್ತು ಒಣ ಕಸ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕಸದವನಿಗೆ ಕೊಡ್ತೀವಿ. ಮ್ಯಾಂಗ್ಳೂರಿನಲ್ಲೆಲ್ಲರೂ ಕೊಡ್ತಾರೆ, ಸೆಗ್ರಿಗೇಷನ್ ಆಗ್ತಾ ಇಲ್ಲ. ಅದು ಹೋಗಿ ಇಲ್ಲಿ ಇಷ್ಟು ರಾಶಿ ಬೀಳ್ತದೆ. JCBಯಲ್ಲಿ ತಗೊಂಡು ಅದನ್ನು ಮೆಷಿನಿಗೆ ಹಾಕ್ತಾರೆ. ಮೆಷಿನಿಗೆ ಹಾಕಿದವನು ಇದು ಒಂದು ಏನು ಮೆಷಿನಿಗೆ ಹಾಕಿದ್ರಲ್ಲಿ 90% ರಿಜೆಕ್ಟ್ ಆಗುತ್ತೆ ಮೆಷಿನ್ನಲ್ಲಿ. ಯಾಕಂದರೆ ಅದು ಮಿಕ್ಸಡ್ ವೇಸ್ಟ್ ಇರೋದ್ರಿಂದ ಅದೆಲ್ಲವೂ ಕೂಡ ಬಂದು ಪಚ್ಚನಾಡಿಗೆ ಅಂತ ಹಾಕ್ತಾರೆ. ಪಚ್ಚನಾಡಿ ಅಂದರೆ ವಿಲೇಜ್, ನಮ್ಮ ಹಾಗೆ ಒಂದು ಹಳ್ಳಿ ತುಂಬ ಜಮೀನನ್ನು ಇದು ಎಸ್ಕವೇಟ್ ಮಾಡಿ ಅದಕ್ಕೆ ಅನ್ಪ್ರೋಸೆಸ್ಡ್ ವೇಸ್ಟ್ಗಳನ್ನೆಲ್ಲ ಅಲ್ಲಿ ಹಾಕಿ ಅದರ ಮೇಲೆ ಮಣ್ಣಿನ ಪದರವನ್ನು ಹರಡುತ್ತಾರೆ, ಮುಚ್ಚಿ ಹಾಕ್ತಾರೆ. ಇದು ಅಮೆರಿಕದಲ್ಲಿ 40 ವರ್ಷದ ಹಿಂದೆ ಕ್ಲೋಸ್ ಮಾಡಿರುವ ಮೆಥಡ್ ಇದು. ಇದೇನಾಗುತ್ತೆ, ಪ್ಲಾಸ್ಟಿಕ್ ಎಲ್ಲ ಇದ್ದದ್ದು ಕೂಡ ಅಲ್ಲಿ ಹೋಗ್ತದೆ, ಅದರ ಮೇಲೆ ಮಣ್ಣು ಮುಚ್ಚಾಗ್ತಾ ಬರ್ತದೆ. ಅದು ಅಲ್ಲಿಯ ಭೂಮಿಯ ನೀರಿಗೆ ಎಲ್ಲ ಸಮಸ್ಯೆಗಳನ್ನು ತಂದುಕೊಡ್ತದೆ. ಸೊ ಪಚ್ಚನಾಡಿ ಹ್ಯಾಸ್ ಎ ಗ್ರೇಟ್ ನೇಚರ್. ಆ ದೃಷ್ಟಿಯಿಂದ ಬರೀ 10% ಮಾತ್ರ ಅದರಲ್ಲಿ ಗೊಬ್ಬರ ಆಗುತ್ತೆ. ಓನ್ಲಿ 10% ಆಫ್ ದ 325 ಟನ್ಸ್, ಅಂದರೆ 32 ಟನ್ ಅಂತ ಹೇಳ್ಬೋದು. ಆ ಪ್ರೋಸೆಸ್ಸನ್ನು ಇಲ್ಲಿ ನೋಡಿ. ಇದು ಮೆಷಿನ್ JCBಯಲ್ಲಿ 3 ಹಂತದ ಮೆಷಿನ್ ಇದೆ. ಸ್ವಲ್ಪ ಟೆಕ್ನಿಕಲ್, ಅಂದರೆ ಸರಳವಾಗಿ ಫಸ್ಟ್ ದೊಡ್ಡ ಕೂತಿನಲ್ಲಿರುವ ಮೆಷಿನ್ ಇದೆ.
120 mm, ಅದರ ನಂತರ 40 mm ಇದಕ್ಕೆ ಅದು ಶಿಫ್ಟ್ ಮಾಡ್ತಾರೆ. ಈ ಶಿಫ್ಟ್ ಮಾಡೋ ಪ್ರೋಸೆಸ್ನಲ್ಲಿ ಮೆಟಲ್ ಇದ್ದದನ್ನು ಮ್ಯಾಗ್ನೆಟ್ ತಗೊಂಡಿರ್ತದೆ. ಅನ್ಪ್ರೋಸೆಸ್ಡ್ ಪ್ಲಾಸ್ಟಿಕ್ಗಳನ್ನೆಲ್ಲ ಅದು ಮೆಷಿನ್ ಆ ಕಡೆ ತಳ್ಳಿ ಆಗ್ತದೆ. ಮತ್ತು ಯಾವುದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತದೆ ಅದನ್ನು ಮಾತ್ರ ತಗೊಂಡು ಹೋಗ್ತಾರೆ 40 mm. 40 mm ಇಂದ ಅದೇ ಪ್ರೋಸೆಸ್ ನಡೀತದೆ 4 mm ಹೋಗ್ತದೆ. 4 mm ಅಂತ ಹೇಳಿದ್ರೆ ಕೈಯಲ್ಲಿ ಮುಟ್ಲಿಕ್ಕೆ ಆಗುತ್ತೆ, ಅಂದರೆ ಒಂದು ನಿಮ್ಮ ಸ್ಯಾಂಡ್ನಷ್ಟು ಸಣ್ಣದಾಗುತ್ತೆ. ದಟ್ಸ್ ಬಯೋ ಮ್ಯಾನ್ಯೂಲ್ ಸ್ಟೇಜ್ನಲ್ಲಿ ಇರ್ತದೆ. ಉಳಿದ 90% ಎಲ್ಲವೂ ಕೂಡ ಪಚಣಿಗಳು. ದಟ್ಸ್ ಅ ಫ್ಯಾಕ್ಟ್. ದಟ್ ಈಸ್ ದ ಸ್ಯಾಡ್ ರಿಯಾಲಿಟಿ. ಆ್ಯಂಡ್ ಉಳ್ಳಾಳ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ದಟ್. ಸೊ ನಾವು ಅದಕ್ಕೆ ಹೇಳೋದು, ಉಳ್ಳಾಳದವರು ನಾವು ಸ್ವಾವಲಂಬಿಗಳಾಗಿ. ಸೊ ನಮ್ಮ ಸಲಹೆ ಏನು ಅಂತ ಹೇಳಿದ್ರೆ, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಕಸವನ್ನು ತಗೊಂಡು ಹೋಗಿ ವಾಮಾಚಾರದಲ್ಲಿ ಹೋಗಿ ಇಡೋದು, ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ನಿಜವಾದ ಅರ್ಥದಲ್ಲಿ. ಅದಕ್ಕೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು. ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸೋರ್ಸ್ನಲ್ಲೇ ಅದನ್ನು ಸೆಗ್ರಿಗೇಟ್ ಮಾಡಬೇಕು. ಸೆಗ್ರಿಗೇಟಿಂಗ್ ಆ್ಯಟ್ ಸೋರ್ಸ್ ಅಂದರೆ ನಿಮ್ಮ ಮನೆಯಲ್ಲಿ. ಅದರಲ್ಲಿ ಇವತ್ತು ನಾವು ಮಕ್ಕಳಿಗೆ ಹೇಳಿದ್ದು, ಅದರಲ್ಲಿ ಹಸಿ ಕಸ ಅಂದರೆ ಏನು, ಒಣ ಕಸ ಅಂದರೆ ಏನು ಅಂತ ಡಿಫೈನ್ ಮಾಡಿ ಅವ್ರಿಗೆ ಹೇಳಿ ಮನೆಗೆ ಹೋಗಿ ಹೇಳಬೇಕಂತ. ಪ್ಲಾಸ್ಟಿಕ್ ಅಥವಾ ಅಷ್ಟು ಬೇಗ ಡಿಗ್ರೇಡ್ ಆಗೋದಿಲ್ಲ, ಅದೆಲ್ಲವನ್ನು ಸಪ್ರೇಟ್ ಆಗಿ ಇಡಬೇಕಾಗ್ತದೆ ಮನೆಯವರು. ಒಣ ಕಸವನ್ನು ಅಥವಾ ಹಸಿ ಕಸವನ್ನು, ಹೊಸ ಕಸವನ್ನೆಲ್ಲವನ್ನು ಕೂಡ ಮನೆಯ ಹಿತ್ತಲಲ್ಲೇ ಅದನ್ನು ಪ್ರೋಸೆಸ್ ಮಾಡಬೇಕು. ತೆಂಗಿನ ಬುಡಕ್ಕೆ ಹಾಕ್ಬೋದು, ಕೋಳಿಗಳ ಫಾರ್ಮಿಗಳಿಗೆ ಕೊಡ್ಬೋದು, ಡಿಗರಿ ಫಾರ್ಮಿಗಳಿಗೆ ಕೊಡ್ಬೋದು. ಹೋಟೆಲ್ನವರೆಲ್ಲ ಮಾಡ್ತಾ ಇದ್ದಾರೆ. ಆಯಿತಾ? ಸಾಧ್ಯ ಇದ್ದರೆ 2-3 ಆಪ್ಷನ್ಸ್ಗಳಿದೆ. ಪೈಪ್ ಕಂಪೋಸ್ಟಿಂಗ್ ಇದೆ, ರಾಮಕೃಷ್ಣ ಮಿಷನ್ ಅವ್ರದ್ದು ಪಾಟ್ ಕಂಪೋಸ್ಟಿಂಗ್ ಇದೆ, ಮತ್ತು ನಾವು ಕೇರಳದಲ್ಲಿ ನೋಡಿರುವಂಥದ್ದು ಕಾಂಕ್ರೀಟ್ ರಿಂಗ್ ಕಂಪೋಸ್ಟಿಂಗ್ ಅಂತ ಇದೆ. ಸೊ ಕಾಂಕ್ರೀಟ್ ರಿಂಗ್ ಕಂಪೋಸ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ. ಇಲ್ಲಿಯ ಮಳೆಗೆ, ಇಲ್ಲಿಯ ಬಿಸಿಲಿಗೆ ಒಂದು 25-30 ವರ್ಷದವರೆಗೆ ಅದು ಬರ್ಬೋದು ಅಂತ. ಅದು ಏನಂತ ತೋರಿಸ್ತಾರೆ. ಆ್ಯಂಡ್ ಪ್ಯಾಕ್ ವಿತ್ ನ್ಯೂಸ್ ಪೇಪರ್, ನಾನ್ ವೆಜಿಟೇರಿಯನ್ ಇದ್ದರೂ ಕೂಡ ಅದು ಪ್ಲಾಸ್ಟಿಕ್ನಲ್ಲಿ ಹಾಕಬಾರ್ದು, ಪೇಪರ್ನಲ್ಲಿ ಕೊಡಬೇಕು ಅಂತ ಇದರಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಕಲೆಕ್ಷನ್ ಮಾಡೋದು ಕೂಡ ಹಾಗೆ, ಡ್ರೈ ವೇಸ್ಟ್ ಸಪ್ರೇಟ್ ಕಲೆಕ್ಟ್ ಮಾಡ್ತಾರೆ, ವೆಟ್ ವೇಸ್ಟನ್ನು ಕೂಡ ಸಪ್ರೇಟ್ ಕಲೆಕ್ಟ್ ಮಾಡ್ತಾರೆ. ಆ ರೀತಿಯ ವ್ಯವಸ್ಥೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಇದು ಅಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡಿದ್ದಾರೆ ಮಹಿಳೆಯರು. ಅವರು ವೇಸ್ಟನ್ನು ಸೆಗ್ರಿಗೇಟ್ ಮಾಡ್ತಾರೆ, ಅದರದ್ದು ಕೂಡ ಸಣ್ಣ ವೇಸ್ಟ್. ಇದು ಹುಣಸೆ ಗ್ರಾಮ ಪಂಚಾಯತ್ನಲ್ಲಿ ವೇಸ್ಟಿನಿಂದ ಹೇಗೆ ರಿಸೋರ್ಸ್ ಅಂತೇಳಿ ಕಂಪ್ಲೀಟ್ ಲ್ಯಾಬೋರೇಟರಿ ಥರ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಐಟಮನ್ನು ಕೂಡ ಸೆಗ್ರಿಗೇಟ್ ಮಾಡ್ಕೊಂಡಿಟ್ಟಿದ್ದಾರೆ, ವೇಸ್ಟಿನಿಂದ ಹೇಗೆ ರಿಸೋರ್ಸನ್ನು ಮಾಡ್ಬೋದು ಅಂತ. ಇನ್ಕ್ಲೂಡಿಂಗ್ ಇದು ಕೂದಲನ್ನು ಕೂಡ ಇಡಲಿಕ್ಕೆ ಒಂದು ಬ್ಯಾಗ್ಗಳನ್ನು ಮನೆ ಕಿಟ್ಗೆ ಇಟ್ಟಿದ್ದಾರೆ. ಬಾಚಣಿಗೆ ತೆಗೆದ ಕೂದಲನ್ನು ಕೂಡ ಅದಕ್ಕೆ ಹಾಕಬೇಕು ಎಂಬ ದೃಷ್ಟಿಯಿಂದ ಇದು ವೆಟ್ ವೇಸ್ಟನ್ನು ಮಾಡುವಂಥ ಮಾಡಬೇಕು. ಒಂದು ಮನೆಯವರಿಗೆ ಇದು ಮುಟ್ಟಬೇಕು. ಸೊ ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಮೂಲಕ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆದರೆ ವೆಟ್ ವೇಸ್ಟ್ ಹೊರಗೆ ಬರೋದು ಕಡಿಮೆ. ನಂಬರ್ 2, ಪ್ಲಾಸ್ಟಿಕ್ ವೇಸ್ಟನ್ನು ತಿಂಗಳಿಗೆ ಒಂದ್ಸರಿ ಅಥವಾ 15 ದಿವಸಕ್ಕೊಂದ್ಸರಿ ಮಾತ್ರ ಕಲೆಕ್ಟ್ ಮಾಡಿ ಅದನ್ನು ಶ್ರೆಡ್ಡಿಂಗ್ ಮಾಡ್ಬೋದು. ಶ್ರೆಡ್ಡಿಂಗ್ ಮಾಡಿದ ಮೇಲೆ ಕೇರಳದಲ್ಲಿ ಏನು ಮಾಡಿದರೆ, ಗ್ರೀನ್ ಕೇರಳ ಕಂಪನಿ ಅಂತವರು ಇದನ್ನು ಪ್ಲಾಸ್ಟಿಕ್ಕನ್ನು ತಗೊಂಡೋಗಿ ಶ್ರೆಡ್ಡಿಂಗ್ ಮಾಡಿ ಅದನ್ನು ತಾರು ಮಾಡುವುದಕ್ಕೆ ಸಬ್ಸಿಡರಿ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. 22 ರೂಪಾಯಿ ಪರ್ kg. ಅದೆಲ್ಲ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ನಿಂದ, ಎಲ್ಲ ನಗರಸಭೆಯಿಂದ ಅವರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಹೊರಗೆ ಅಮೌಂಟ್. ಸೊ ಪ್ಲಾಸ್ಟಿಕ್ಗಳು ವಾಮಂಜೂರಿಗೆ ಹೋಗುವುದೇ ಇಲ್ಲೇ ಅದನ್ನಾಗಿ ಇದು ಸ್ಕ್ರಾಪ್ ಡೀಲರ್ ಇದ್ದಾರೆ, ಲಿಂಕ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಮಾರ್ಕೆಟಿಂಗ್ ಮಾಡ್ಬೋದು. ಇದೊಂದು ಸೋಷಿಯಲ್ ಎಂಟರ್ಪ್ರೈಸ್ಗಾಗಿ ಕೂಡ ಮಾಡ್ಕೊಳ್ಬೋದು. 4-5 ವಾರ್ಡ್ನವರು ಒಟ್ಟಿಗೆ ಸೇರಿ ಅದನ್ನು ಮಾಡ್ತೀವಿ. ಇಷ್ಟು ಚಾಯ್ಸ್ಗಳಿದೆ. ಎರಡನೇದು, ನಾವು ವೇಸ್ಟ್ ಮಾಡೋದಕ್ಕೆ ಕಾಟನ್ ಬ್ಯಾಗ್ಸ್ಗಳನ್ನು ಪ್ರಪೋಸ್ ಮಾಡಬೇಕಂತ ಇದ್ದೇವೆ ಎಲ್ಲರೂ ಸೇರಿ. ಇನ್ನೊಂದು ಪ್ಲಾಸ್ಟಿಕ್ ಶೆಡ್ಡಿಂಗ್ ಮೆಷಿನ್ ಹಾಕಬೇಕಂತ ಈಗ ಕೊಟೇಶನ್ಗಳನ್ನು ಕರೆದಿದ್ದಾರೆ. ಮತ್ತು ಕಾಂಕ್ರೀಟ್ ರಿಂಗಿಗೂ ಕೂಡ ನಿರ್ಮಿತಿ ಕೇಂದ್ರದವರ ಹತ್ರ ಕೇಳ್ಕೊಂಡಿದ್ದಾರೆ. ಈಗ ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕಡೆ, ಎಲ್ಲ ವಾರ್ಡಿನಿಂದ. ಸೊ ಸ್ಟೂಡೆಂಟಿನಿಂದ ನಮ್ಮ ಮನೆಯವರಿಗೆ ಹೋದರೆ ಆವಾಗ ನಮ್ಮ CMCಯ ಕಸವನ್ನು ಕಲೆಕ್ಟ್ ಮಾಡೋದು ಕೂಡ ರೆಡಿ ಆಗಬೇಕು. ಅವರು ಕೂಡ ನಾವೆಲ್ಲ ಸೆಗ್ರಿಗೇಟ್ ಮಾಡಿ ಕೊಂಡೋದ್ರೆ ಕೊಟ್ಟರೆ ಅವ್ರು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡೇ ಕೊಂಡೋದು ಬಿಟ್ಟರೆ ಅದು ಪರ್ಪಸ್ ಸರ್ವ್ ಆಗಿದೆ. ಸೊ ಆ ಸಿಂಕ್ರನೈಸೇಷನ್ ಆಗಬೇಕಾಗಿದೆ. ಸೊ ಅದಕ್ಕೆ ವರ್ಕರ್ಸ್ನವರಿಗೂ ಕೂಡ ವರ್ಕ್ಶಾಪನ್ನು ವಾರ್ಡ್ ಮೇಡಮನ್ನು ಇಟ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಇಟ್ಕೋಬೇಕು, ಯಾವ ವಾರ್ಡ್ನಲ್ಲಿ ಇದಕ್ಕೆ ಮೊದಲು ರೆಡಿ ಇದ್ದಾರೆ ಸೆಗ್ರಿಗೇಟೆಡ್ ಆಗಿ ಕೊಡಲಿಕ್ಕೆ. ಸೊ ಸುಂದರಿ ಬಾಗಿಲಿಂದ ವಾಸುದೇವ್ರವರು ಬಂದಿದ್ದಾರೆ. ಅವರು ಕೂಡ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾರೆ. ಅಲ್ಲಿ ಎಲ್ಲ ವಾರ್ಡ್ನವರೆಲ್ಲ ಒಟ್ಟಿಗೆ ಬಂದಿದ್ದಾರೆ, ವಾರ್ಡ್ ಕೌನ್ಸಿಲರ್ನವರು ಒಟ್ಟಿಗೆ ಬಂದಿದ್ದಾರೆ. ಸೊ ಹೇಗೆ ಲೋಕಲ್ ಪ್ರಾಬ್ಲಮನ್ನು ಲೋಕಲ್ನವರೇ ಸಾಲ್ವ್ ಮಾಡಬೇಕು, ಬರೀ ನಗರಸಭೆಯಿಂದ ಆಗೋದಿಲ್ಲ. ತುಂಬ ಇನಿಷಿಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಆದ್ದರಿಂದ ಇದು ಇಷ್ಟು ಪ್ರೆಸೆಂಟೇಷನ್ ಮತ್ತು ಇದು ಉದ್ದೇಶ.
ಸೊ ಈಗ ನೀವು ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಸಲಹೆಗಳನ್ನು ಕೊಡಬೇಕು. ಉಳ್ಳಾಲದಲ್ಲಿ ಈಗ 5 ವರ್ಷದ ಹಿಂದೆ, ಬಹುಶಃ 5-6 ವರ್ಷದ ಹಿಂದೆ ಹೇಗೆ ಉಳ್ಳಾಲ ಇತ್ತು, ಈಗ ಏನೆಲ್ಲ ಬದಲಾವಣೆ ಆಗಿದೆ ಹೊರನೋಟದಲ್ಲಿ, ಮೇಲ್ನೋಟದಲ್ಲಿ ನಮಗೆ ಗೊತ್ತಾಗ್ತದೆ. ಶುಚಿತ್ವದ ಅಥವಾ ಸ್ವಚ್ಛತೆಯ ವಿಚಾರದಲ್ಲಿ ಖಂಡಿತ ಉಳ್ಳಾಲದಲ್ಲಿ ಮಹತ್ತರವಾದಂತಹ ಬದಲಾವಣೆ ಆಗಿದೆ. ನಾವು ಸುಂದರಿ ಭಾಗದಲ್ಲಿ, ನಾನು ಸುಂದರಿ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅಲ್ಲಿ ಕಿಶೋರ್ ಸರ್ ಅವರು ಬಂದ ನಂತರ ಅವರ ಸಂಪರ್ಕ ನನಗೆ 1990ರಲ್ಲಿ ನಾವು ಸಾಕ್ಷರತೆಯನ್ನು ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಈ ವಿಚಾರಗಳನ್ನು ತಿಳಿಸಿದರು. ಆನಂತರ ನಾವು ಸ್ಥಳೀಯವಾಗಿ ಒಂದು ಸಮಿತಿಯನ್ನು ಮಾಡಿದ್ದೆವು, ಸುಂದರಿ ಭಾಗ ಸ್ವಚ್ಛತಾ ಸಮಿತಿ. ನಮಗೆ ಅನಿಸ್ತು, ಯಾವಾಗ ಯಾವುದೇ ಒಂದು ಅಭಿಯಾನ ಅದು ಪರಿಣಾಮಕಾರಿ ಆಗಬೇಕಿದ್ರೆ ಸ್ಥಳೀಯರ ಜನರ ಸಹಭಾಗಿತ್ವ ಬಹಳ ಅಗತ್ಯ. ಆದ್ದರಿಂದ ಅಲ್ಲಿ ನಾವು ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ಆ ವಿಧಾನದಲ್ಲಿ ಹೋದೆವು. ಅಂದರೆ ಮೊದಲಿಗೆ ಯಾರನ್ನು ನಾವು ಸಂಪರ್ಕ ಮಾಡಬೇಕು, ತುಂಬ ಸುಲಭವಾಗಿ ಹತ್ತಿರದಲ್ಲಿ ಸಿಗುವಂಥವ್ರು. ಅಲ್ಲಿ ನಮ್ಮ ಪ್ರದೇಶದಲ್ಲಿ ಸುಮಾರು 250 ಮನೆಗಳಿವೆ. ಅಲ್ಲಿ ಮುಖ್ಯವಾಗಿ ಒಂದು ಮಸೀದಿ ಇದೆ, ಒಂದು ವ್ಯಾಯಾಮ ಶಾಲೆ ಇದೆ. ಸಂಸ್ಥೆಗಳನ್ನು ನೋಡುವಾಗ ಈ 2 ಸಂಸ್ಥೆಗಳಲ್ಲಿ ನಮಗೆ ಪರಿಚಿತರಿದ್ದರು. ಅವರನ್ನು ಒಟ್ಟು ಸೇರಿಸಿ, ಅವರಲ್ಲಿ ಪ್ರತ್ಯೇಕವಾಗಿ ಮಾತನಾಡಿ ಮತ್ತು ಒಟ್ಟು ಸೇರಿಸಿ ಒಂದು ಸಭೆ ಮಾಡುವ, ಇದರ ಬಗ್ಗೆ ಮುಂದೆ ಹೋಗೋಣ ಎನ್ನುವ ಅಭಿಪ್ರಾಯ ಕೇಳಿದಾಗ ನಮಗೆ ಆಗ ಅನಿಸಿತು, ನಾವು ಯಾವುದೇ ಬೇರೆ ಇತರೆಲ್ಲ ವಿಚಾರಗಳಲ್ಲಿ ಸಾಮಾನ್ಯವಾಗಿ ಒಂದಾಗಲಿಕ್ಕೆ ಬೇರೆ ಬೇರೆ ಕಾರಣ ಇದೆ, ಬಹಳ ಕಷ್ಟ ಇದೆ. ಆದರೆ ಸ್ವಚ್ಛತೆಗೆ ಸಂಬಂಧಿಸಿದ ಹಾಗೆ ಎಲ್ಲರನ್ನೂ ಒಗ್ಗೂಡಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದು ನಮಗೆ ಸುಂದರಿ ಬಾಗಿನ ಸ್ವಚ್ಛತಾ ಅಭಿಯಾನದಲ್ಲಿ ಖಂಡಿತ ಗೊತ್ತಾಯಿತು. ಆಗ ಎಲ್ಲರೂ ಬಂದು ಸೇರಿಕೊಂಡ್ರು. ಆನಂತರ ನಾವೇನು ಮಾಡಿದೆವು, ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು 2 ವಾರಗಳ ಕಾಲ ಮನೆಗೆ ಹೋಗಿ ಅವರಿಗೆ ಕಸ ಈ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು ಎನ್ನುವುದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿದೆವು. ಆನಂತರ 2 ವಾರ ಶ್ರಮದಾನ ಕಾರ್ಯವನ್ನು ಮಾಡಿದೆವು. ಎಲ್ಲರನ್ನು ಸೇರಿಸಿ ಸಾಧಾರಣ ಒಂದು 80 ಜನ ಅದರಲ್ಲಿ ಭಾಗವಹಿಸಿದರು. 8 ವಯಸ್ಸಿನಿಂದ 80 ವರ್ಷದವರೆಗಿನ ಎಲ್ಲ ವಯೋಮಾನದವರು ಅದರಲ್ಲಿ ಭಾಗವಹಿಸಿದರು. ಭಾಳ ಖುಷಿಯಾಯಿತು. ಆನಂತರ ನಮಗೆ ಗೊತ್ತಾಯಿತು, ಆ ಪ್ರದೇಶದಲ್ಲಿ ನಾವು ಮನೆ ಭೇಟಿ ಕೊಡುವಾಗ ಕೆಲವು ಸಮಸ್ಯೆ ಇದೆ. ಅಲ್ಲಿ ಒಂದು ಕೋಟೆ ಕಣಿ ಅಂತ ಇದೆ, ಒಂದು ಆಳವಾದ ಸ್ಥಳ, ತೋಡು ಇದೆ, ದೊಡ್ಡ ತೋಡಿದೆ. ಅಲ್ಲಿ ತುಂಬ ಇದು ಕೊಳಚೆ ಪ್ರದೇಶ, ಕೊಳಚೆ ಎಲ್ಲ ನಿಂತಿದೆ, ಎಲ್ಲ ತ್ಯಾಜ್ಯ ಎಲ್ಲ ತಂದು ಬಿಸಾಡುತ್ತಾರೆ. ಅದು ಆ ಪ್ರದೇಶಕ್ಕೆ ತುಂಬ ಅಸಹ್ಯವನ್ನು ಉಂಟು ಮಾಡ್ತಾ ಇದೆ. ಅದಕ್ಕಾಗಿ ನಾವೇನು ಮಾಡಿದೆವು, ಅದೇ ಸ್ಥಳದಲ್ಲಿ ಒಂದು ಸಭೆಯನ್ನು ಮಾಡಿದೆವು, ಮಹಾಸಭೆ ಅಂತ ಮಾಡಿದೆವು. ಅದಕ್ಕೆ ನಾವು ಕಮಿಷನರ್ ಅವರನ್ನು ಅಲ್ಲಿಗೆ ಕರೆದು ಸ್ಥಳೀಯರಲ್ಲಿ ಸೇರಿಸಿ ಒಂದು ಸಭೆಯನ್ನು ಮಾಡಿ ನಾವು ಏನು ಮಾಡಬೇಕು ಎನ್ನುವುದರ ಬಗ್ಗೆ ಚರ್ಚೆ ಮಾಡಿದೆವು. ಮುಖ್ಯವಾಗಿ ಅಲ್ಲಿ ನಾವು ಸರ್ಕಾರದ ನಮ್ಮ ನಗರಸಭೆಯ ಮೇಲೆ ಒತ್ತಡ ಹಾಕಲಿಲ್ಲ. ಮೊದಲು ನಾವು ಏನು ಮಾಡಬೇಕು ಎನ್ನುವುದನ್ನು ಅವರಿಗೆ ತಿಳಿಸಿದೆವು. ನಾವು ನಮ್ಮ ಮನೆಯ ನೀರನ್ನು ಚರಂಡಿಗೆ ಬಿಡುವುದಿಲ್ಲ, ಮಳೆಗಾಲದ ಹೊರತು ಮಳೆಗಾಲದಲ್ಲಿ ಮಾತ್ರ ಬಿಡುವುದು, ಮತ್ತು ನಾವು ಯಾವುದೇ ತ್ಯಾಜ್ಯವನ್ನು ಹೊರಗೆ ಬಿಸಾಡುವುದಿಲ್ಲ. ಆ ರೀತಿ ನಾವು ಪ್ರತಿಜ್ಞೆ ಮಾಡಿದೆವು. ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಇತ್ತು. ಆಗ ಆ ಸಂದರ್ಭದಲ್ಲಿ ನಾವೊಂದು ಸ್ಟಿಕ್ಕರ್ ಮಾಡಿದೆವು, ಸ್ವಚ್ಛತಾ ಅಭಿಯಾನ ಸ್ಟಿಕ್ಕರ್ ಮಾಡಿ ಅದರಲ್ಲಿ ನಾವೆಲ್ಲ ಏನು ಪ್ರತಿಜ್ಞೆ ಮಾಡ್ಬೋದು ಸ್ವಚ್ಛತೆ ವಿಚಾರದಲ್ಲಿ, ಆ ಪ್ರತಿಜ್ಞೆಯನ್ನು ಮಾಡಿ ಪ್ರತಿಜ್ಞಾ ವಿಧೆಯನ್ನು ನಾವು ಪಾಲಿಸಿದೆವು ಅಂದರೆ ಅಲ್ಲಿ ಹೇಳಿದ್ದೇವೆ. ಮತ್ತು ನಂತರ ಕೂಡ ನಾವು ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟು ಯಾವ ರೀತಿ ಅಲ್ಲಿ ಮನೆಗಳಲ್ಲಿ ಕೆಲಸ ನಡೀತಾ ಇದೆ ಎನ್ನುವುದರ ಬಗ್ಗೆ ನಾವು ಫಾಲೋಅಪ್ ಮಾಡಿದೆವು. ಹಾಗೆ ಇತ್ತೀಚೆಗೆ ಅಲ್ಲಿಗೆ ದೊಡ್ಡ ಸಮಸ್ಯೆ ಏನಿದೆ, ಚರಂಡಿ ಸಮಸ್ಯೆ, ಇದರ ಬಗ್ಗೆ ಈಗಾಗಲೇ ಸಚಿವರು ಬಂದು ಗಮನಿಸಿ ಈಗ ಒಂದು ದೊಡ್ಡ ಯೋಜನೆ ತಯಾರಾಗಿದೆ. ಸುಮಾರು 70 ಲಕ್ಷದ ಯೋಜನೆ. ಅಲ್ಲಿ ಚರಂಡಿ ವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕಾಗಿ ನಮಗೆ ಆ ವ್ಯವಸ್ಥೆ ಆದರೆ ಬಹುಶಃ ಸುಂದರಿ ಬಾಗಿ ಅನ್ನೋದು ಸುಂದರವಾದ ತೋಟ ಹಾಗೆ ಆಗುವ ಸಾಧ್ಯತೆ ಇದೆ. ಯಾವುದೇ ಚಳುವಳಿಯಾಗಲಿ ಅದರಲ್ಲಿ ಜನರು ಭಾಗವಹಿಸಿದರೆ ಮಾತ್ರ ಅದು ಸಾಧ್ಯ ಆಗ್ತದೆ, ಯಶಸ್ವಿ ಆಗ್ತದೆ ಎನ್ನುವ ಅರಿವು ನಮಗೆ ಈ ಒಂದು ಅಭಿಯಾನದಿಂದ ಗೊತ್ತಾಗಿದೆ. ಹಾಗೆ ಈ ವಿಚಾರದಲ್ಲಿ ಮುಖ್ಯವಾಗಿ ನಾವು ಆಲೋಚನೆ ಮಾಡಿದೆವು, ಇಡೀ ಉಳ್ಳಾಳದಲ್ಲಿ ನಾವು ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕಿದ್ದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ನಾವು ಬದಲಾವಣೆಯನ್ನು ತರುವುದಾದರೆ ಖಂಡಿತ ಅಷ್ಟು ಮನೆಗಳಲ್ಲಿ ನಾವು ಸುಲಭವಾಗಿ
ಈ ಅಭಿಯಾನವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವ ದೃಷ್ಟಿಯಿಂದ ಶಾಲೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಈ ತ್ಯಾಜ್ಯ ನಿರ್ವಹಣೆ ಹಿನ್ನೆಲೆಯನ್ನು ನಾವು ಸ್ಟಡಿ ಮಾಡಿದಾಗ ವಾಟ್ ಈಸ್ ವೇಸ್ಟ್, ಈ ವೇಸ್ಟ್ನ ಉಗಮ ಯಾವಾಗ ಶುರುವಾಯಿತು ಅಂತ ನಾವು ಹಿಸ್ಟ್ರಿ ನಮ್ಮ ಪೇಪರ್ನಲ್ಲಿ ನಾವು ನೋಡಿದಾಗ ನಮಗೆ ಅಂದ್ಕೊಂಡದ್ದು ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಶುರುವಾಯಿತು ಆವಾಗಲೇ UK ಶುರುವಾದದ್ದು ವೇಸ್ಟ್ ಎಂಬ ಪದ ಬಂದದ್ದು. ಇದು ಅರ್ಬನ್ ಫಿನಾಮಿನ, ರೂರಲ್ ಅಲ್ಲ, ಗ್ರಾಮೀಣ ಅಲ್ಲ, ದಯಮಾಡಿ ತಿಳ್ಕೊಳ್ಳಿ. ಇದು ಸಿಟಿಯಲ್ಲಿ ಹುಟ್ಟಿಕೊಂಡಿರುವಂಥದ್ದು. UK ಬಂದಿರುವಂಥದ್ದು ಏನಂತ ಹೇಳಿದ್ರೆ, ಈ ಉಗಿ ಬಟ್ಟಿಗೆ ಕೋಲನ್ನು ಬಹಳ ಯೂಸ್ ಮಾಡ್ತಾಯಿದ್ರು. ಅದರಿಂದ ಹೊರ ಬಂದಂಥ ಆ್ಯಶ್ಗಳು ಅದನ್ನು ಮೇಂಟೈನ್ ಮಾಡೋದು ದೊಡ್ಡ ಸಮಸ್ಯೆ ಆಗಿತ್ತು ಆಗಿನ ಕಾಲದಲ್ಲಿ. ಅದರಿಂದ ಇದು ಹಳ್ಳಿಯಲ್ಲಿ ನೀವು ಇದನ್ನು ಸಮಸ್ಯೆ ಒಣ ಮತ್ತು ಹಸಿ ಅಂತ ಹೇಳಿದರೆ ಅವ್ರು ನಗ್ತಾರೆ ಹಳ್ಳಿಯವರು. ಬಟ್ ಸಿಟಿಗೆ ಹತ್ತಿರ ಬಂದ ಹಾಗೆ, ಜನಸಂಖ್ಯೆ ಹೆಚ್ಚು ಆದ ಹಾಗೆ ಅದನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ಸಮಸ್ಯೆಗಳು ಬರ್ತದೆ ಸಿಟಿಯಲ್ಲಿ. ಶಿಕ್ಷಕ ವರ್ಗದಲ್ಲಿ ಏನು ಅಂತ ಹೇಳಿದರೆ, ಈಗ ಶಿಕ್ಷಕರು ನಮ್ಮ ಹಾಗೆ ಇರುವವರು ಇವರಿಗೊಂದು ಮನೆ ಇದೆ, ಇವರು ಫ್ಲ್ಯಾಟ್ನಲ್ಲಿ ಇರ್ಬೋದು, ಮಂಗಳೂರಿನಿಂದ ಬರ್ತಾ ಇರ್ಬೋದು, ಅಥವಾ ಇಲ್ಲೇ ಯಾವುದೇ ಇಂಡಿಪೆಂಡೆಂಟ್ ಅವ್ರದ್ದು ಮನೆ ಇರ್ಬೋದು. ದಿನನಿತ್ಯ ನಾವು ಇದನ್ನು ಹ್ಯಾಂಡಲ್ ಮಾಡ್ತೀವಿ. ಇದು ಒಂದು ಈ ತ್ಯಾಜ್ಯ ಇದು ನಾವು ಒಳಗೆ ಇಡಬೇಕಾದದ್ದಲ್ಲ, ಹೊರಗೆ ಕೊಡಬೇಕಾದದ್ದು. ಫಸ್ಟ್ ಕಾನ್ಸೆಪ್ಟ್, ಯಾವುದು ಒಳಗೆ ಇಡಬೇಕು, ಯಾವುದು ಹೊರಗೆ ಕೊಡಬೇಕೆಂಬುದು ನಿರ್ಧಾರವನ್ನು ತಾಯಿ ಅಥವಾ ತಂದೆ ಯಾರು ಮಾಡ್ತಾರೆ, ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಈಗ ಬರ್ತಾ ಸಿಟಿಗೆ ಬಂದಾಗ ಜಾಗ ಸ್ಪೇಸ್ ಕಡಿಮೆ ಆಗ್ತದೆ. ಆದುದರಿಂದ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ಕೊಡುವುದು ಅನಿವಾರ್ಯ. ಸೊ ಆದುದರಿಂದ ಅರ್ಬನ್ನಲ್ಲಿರುವ ಸಮಸ್ಯೆಗಳು ಮತ್ತು ಅದರ ಡೆಫಿನೇಷನ್ಗಳು ಭಿನ್ನವಾಗಿ ರೂರಲ್ಲಿಗಿಂತ ಒಂದು. ಸೊ ನಮ್ಮ ಮಕ್ಕಳು ಕೂಡ ಅಲ್ಲಿಂದಲೇ ಬರುವಂಥದ್ದು. ಒಣ ಕಸ ಮತ್ತು ಹಸಿ ಕಸವನ್ನು ಭಾಳ ಪ್ರಮುಖವಾಗಿ ಗಾಂಧಿಯನ್ ಮಾಡೆಲ್ನಲ್ಲಿ ಸರ್ ಏನು ತಿಳ್ಕೊಳ್ಬೇಕಾದ್ರೆ ಅಂತ ಹೇಳಿದ್ರೆ, ನಾವು ನಮ್ಮ ಇಡೀ ಪೃಥ್ವಿಯಲ್ಲಿ ಬೇರೆ ಜೀವಿಗಳ ಜೊತೆ ನಾವು ಕೂಡ ಅಂತ ಫಸ್ಟ್ ತಿಳ್ಕೊಬೇಕು. ಈ ಭೂಮಿ ಇರುವುದು ಮನುಷ್ಯನಿಗೆ ಮಾತ್ರ ಅಲ್ಲ, ಬೇರೆ ಎಲ್ಲರಿಗೂ ಅಂತೆ. ಆದರೆ ಯೂಶ್ವಲಿ ನಮ್ಮ ಶಿಕ್ಷಣ ಏನು ಮಾಡಿದೆ ಅಂತ ಹೇಳಿದ್ರೆ, ಮನುಷ್ಯ ಕೇಂದ್ರಿತವಾಗಿ ಮಾಡ್ಕೊಂಡ್ಬಿಡುತ್ತೆ, ಎಲ್ಲ ಪೀಪಲ್ ಸೆಂಟ್ರಿಕ್ ಆಗಿ ಮಾಡ್ಕೊಂಡ್ಬಿಡುತ್ತೆ. ಆದ್ದರಿಂದ ಅವನು ಫಸ್ಟ್ ಏನು ಡಿಸೈಡ್ ಮಾಡ್ತಾನೆ, ಅವ್ರು ಬೇಕಾ ಬೇಡೋ ಪ್ರಾಣಿಗಳು, ಚಿಟ್ಟೆ ಬೇಕಾ, ಹುಲಿ ಬೇಕಾ, ಅದು ಬೇಕಲ್ಲ, ಮತ್ತೆ ಮನುಷ್ಯ ಡಿಸೈಡ್ ಮಾಡ್ತಾನೆ ಫಸ್ಟ್ ಅವನ ಉಳಿವು. ಸೊ ಆದುದರಿಂದ ನಾವು ಈ ಗಾಂಧಿಯನ್ ಕಾನ್ಸೆಪ್ಟ್ನಲ್ಲಿ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಗೆ ಬೇಕಿದ್ದಷ್ಟು ಇರುವ ಅಂಶಗಳನ್ನು ನಾವೇ ಇತ್ಯರ್ಥ ಮಾಡಬೇಕು, ನಾವೇ ಮ್ಯಾನೇಜ್ ಮಾಡಬೇಕು. ಅಷ್ಟನ್ನು ಮಾತ್ರ ನಾವು ಬಳಸ್ಕೋಬೇಕು. ನಮಗೆ ಎಷ್ಟು ಬೇಕು ಮನುಷ್ಯನ ಅಗತ್ಯಕ್ಕೆ ಅಷ್ಟನ್ನು ನಾವು ಮಾತ್ರ ಬಳಸ್ಕೋಬೇಕು. ಸೊ ಇಂಥ ಬಿಹೇವಿಯರಲ್ ಚೇಂಜ್ ಸ್ವಲ್ಪ ಕಷ್ಟನೇ ಅರ್ಬನ್ ಏರಿಯಾದಲ್ಲಿ. ಯಾಕಂತ ಹೇಳಿದ್ರೆ ನಾವು ನಾಳೆಗೋಸ್ಕರ ಉಳಿಸುವವರು, ನಾಳೆಗೋಸ್ಕರ ತೆಗೆದಿಟ್ಟುಕೊಳ್ಳುವರು. ಈ ಮೌಲ್ಯದ ತೊಂದರೆಗಳು ಇದೆ ನಾವು ಮಾಡ್ತೀವಿ ಮಕ್ಕಳಿಗೆ ಬರುವಾಗ. ಸೊ ಆದುದರಿಂದ ಹಸಿ ಕಸ ಅಂತ ಹೇಳುವಾಗ ಯಾವುದು ಭೂಮಿಯಿಂದ ಬಂದದ್ದು ಭೂಮಿಗೆ ಹೋಗುತ್ತೆ ಎಂಬ ಪರಿಕಲ್ಪನೆ ಮಕ್ಕಳಿಗೆ ಟೀಚರ್ ಕೊಡಬೇಕು ಫಸ್ಟ್. ಯಾವುದು ಭೂಮಿಯಿಂದ ಪ್ರಕೃತಿಯಿಂದ ಬರ್ತದೆ ಅದು ಹೇಗೆ ಲೀಲಾಜಾಲವಾಗಿ ಏನು ಇಕಲಾಜಿಕಲ್ ಸೈಕಲ್ನಲ್ಲಿ ಡಿಕಂಪೋಸ್ ಆಗಬೇಕು. ವಾಟ್ ಈಸ್ ಡಿಕಂಪೋಸಿಷನ್? ಅದು ಬ್ಯಾಕ್ಟೀರಿಯಾ ಅದನ್ನು ಬ್ರೇಕ್ ಮಾಡ್ತಾರೆ, ಕರೆಕ್ಟಾ? ಫುಡ್ಡನ್ನು ಬ್ರೇಕ್ ಮಾಡಿ ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಕೂಡ ಪ್ರಕೃತಿಯಿಂದಲೇ ಬಂದಿರೋದು ಫಾರ್ ಕೈಂಡ್ ಇನ್ಫಾರ್ಮೇಷನ್. ಬಟ್ ಅದನ್ನು ಬ್ರೇಕ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ಫಾಸ್ಟಾಗಿ ಬ್ರೇಕ್ ಆಗುತ್ತೆ. ಇದು ಎರಡು ಡಿಫ್ರೆನ್ಸನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕಾಗುತ್ತೆ. ಸುಮ್ಮನೆ ಇದು ಹಜಾರ್ಡಸ್ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆ ಹಜಾರ್ಡಸ್ ಎಂಬ ಅಂಶವನ್ನು ಶಿಕ್ಷಕರು ನೀವು ಹೇಳಬೇಕಾಗುತ್ತೆ. ಈಗ ನಾವು ಇಷ್ಟೊಂದು ವರ್ಷ ಕೆಲಸ ಮಾಡಿದರೂ ಕೂಡ ನಮಗೇನು ತಿಳುವಳಿಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ನಿನ್ನೆ ರಾತ್ರಿ ವಿಕಿಪೀಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು ಥರ್ಮೋಕಾಲ್ ಇದರ ಒಳ್ಳೆಯದು ಏನು, ಇದರದ್ದು ಕೆಟ್ಟದ್ದು ಏನು, ಇದು ಯಾಕೆ ಹಜಾರ್ಡಸ್, ಪ್ಲಾಸ್ಟಿಕ್ ಇದು ಯಾಕೆ ಒಳ್ಳೆಯದು, ಈಗ ಮನುಷ್ಯನೇ ಕಂಡುಕೊಳ್ಳಿಕ್ಕಿರುತ್ತೆ ಎಲ್ಲವನ್ನು. ನಾವು ಇವತ್ತು ಬಳಸ್ಕೊಳ್ಳೋ ಎಲ್ಲ ಅಂಶಗಳು ಮನುಷ್ಯರೇ ತಾನೇ ಕಂಡು ಹಿಡಿದದ್ದು ಇನೋವೇಷನ್ನಲ್ಲಿ. ಬಟ್ ಅದರಲ್ಲಿ ಕೆಲವು ಅಲ್ಟಿಮೇಟ್ಲಿ ನೇಚರ್ಗೆ ವಿರುದ್ಧವಾಗಿ, ಅಂದರೆ ಅದರ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೆ, ಮ್ಯಾನೇಜ್ಮೆಂಟ್ ಯಾವಾಗ ಗೊತ್ತಾಗೋದಿಲ್ಲ, ಅದನ್ನು ತಯಾರಿಸುವಾಗ ಬೇಕಾದಂಥ ಕೆಮಿಕಲನ್ನು ಹಾಕಿ ಅದು ಹೇಗೆ ಮನುಷ್ಯನ ಫುಡ್ ಸೈಕಲಿಗೆ ಸೇರುತ್ತೆ, ಪ್ರಕೃತಿಯ ಸೈಕಲ್ನಲ್ಲಿ ಹೇಗೆ ಸೇರಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಎಂಬ ಅಂಶವನ್ನು ಬಹಳ ಸಂವೇದನಶೀಲತೆಯಿಂದ ಮಕ್ಕಳಿಗೆ ಹೃದಯವನ್ನು ತಟ್ಟಿದಾಗಿ ಹೇಳಬೇಕಾಗುತ್ತೆ. ಮಕ್ಕಳು ನೋಡ್ತಾರೆ, ನೀವು ಕಸವನ್ನು ಸುಡಬಾರ್ದು ಅಂತ ಹೇಳ್ತೀವಿ, ಬಟ್ ನಾವು ಕ್ಯಾಂಪಸ್ನಲ್ಲಿ ಸುಟ್ಟಾಕ್ಬಿಡ್ತೇವೆ. ಪೇಪರ್ ಇಲ್ಲ ತೊಂದರೆ ಇಲ್ಲ. ನಂಬರ್ 1. ನಂಬರ್ 2, ಮನೆಯಲ್ಲಿ ನೀವು ನೋಡಿ
ಹಳ್ಳಿಯಲ್ಲಿ ಬಹಳ ಸಾಮಾನ್ಯ. ಬಿಸಿ ನೀರಿಗೆ ಲಾಸ್ಟಿಗೆ ಏನೆಲ್ಲ ಸಿಗುತ್ತೆ ಎಲ್ಲ ಹಾಕ್ಬಿಡ್ತಾರೆ, ಏನಾಗಲ್ಲ. ಬಟ್ ಪಾಠದಲ್ಲಿ ಮಕ್ಕಳೇನು ಕಲಿಯುತ್ತಾರೆ, ಅದು ವಿಷಕಾರಿ ಅನಿಲವನ್ನು ಬಿಡುತ್ತೆ ಅಂತ. ಸೊ ಮಕ್ಕಳಿಗೆ ನಂಬಿಕೆ ಪಾಠ ಮಾಡೋದ್ರಿಂದ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಹೊಸದಾಗಿ ಏನು ಹೇಳಿದ್ವಿ, ಅದೆಲ್ಲ ಕೊಟ್ಟಿದ್ದ ಅಂದ್ರೆ ಮನೆ ಮನೆಗಳಿಗೆಲ್ಲ ಅವರು ಕೊಟ್ಟಿದ್ದಾರಲ್ಲ, ಅದೇ ಮಂಗಳೂರಲ್ಲಿ ಎಂತ ಕೊಟ್ಟಿದ್ದಾರೆ, ಅದು ಎಂತ ಹೇಗೆ ಮಾಡುವಂಥದ್ದು ಮಂಗಳೂರಲ್ಲಿ? ಇಲ್ಲಿ ಏನು ಕೊಟ್ಟು ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಜನರ ಜೊತೆಗೆ. ಏನು ಆಲೋಚನೆಗಳಿದೆ ಅಂತ ಹೇಳಿದ್ರೆ, ಜನರಿಗೆ ಒಂದು ಮೆನು ಕಾರ್ಡ್ ಥರ ಕೊಡಬೇಕು. ಫ್ಲ್ಯಾಟ್ನಲ್ಲಿದ್ದರೆ ರಾಮಕೃಷ್ಣ ಮಿಷನ್ ಅವರ ಪಾಟ್ ಮೆಥಡ್ ಮಾಡ್ಬೋದು. ನಾವು ಬಹಳ ಸ್ಟ್ರಾಂಗ್ ಆಗಿ ಸಲಹೆ ಮಾಡೋದು ಏನಂತ ಹೇಳಿದ್ರೆ, ಒಂದು 30 ವರ್ಷದವರೆಗೆ ಬರುವಂಥದ್ದು ಕಾಂಕ್ರೀಟ್ ಬಿನ್ ಮಟ್ಟನೂರಿನಲ್ಲಿ ಯೂಸ್ ಮಾಡೋದು. ಇಲ್ಲಿಯ ಮಳೆ ಮತ್ತು ಬಿಸಿಲಿಗೆ ಕೋಸ್ಟಲ್ ಪ್ರದೇಶಕ್ಕೆ ಅತಿ ಹೆಚ್ಚು ದಿವಸ ಹಾಕಿದ ಫುಡ್ಡಿಗೆ ಬ್ಯಾಕ್ಟೀರಿಯಾ ಅಂದರೆ ಸಣ್ಣ ಸಣ್ಣ ಹುಳುಗಳು ಬರ್ತವೆ, ಬಂದು ಅದು ತಿಂತವೆ. ಬಿಳಿ ಹುಳು ಅದು ಕೋಳಿ ನೀವು ನೋಡಿದ್ರೆ ಅದು ತಿಂದಾಗ್ತದೆ. ಇಟ್ಸ್ ವೆರಿ ವೆರಿ ಟೇಸ್ಟಿ. ಫುಡ್ಡನ್ನು ಬ್ರೇಕ್ ಮಾಡಿ ಕೊಟ್ಟದ್ದು ಗೊಬ್ಬರ ಆಗೋದು, ದಯಮಾಡಿ ತಿಳ್ಕೊಳ್ಳಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ಸೈನ್ಸ್ ಭಾಳ ಇಂಪಾರ್ಟೆಂಟ್ ಟೀಚರ್ಸ್ಗಳಿಗೆ. ನಮಗೆ ಹುಳ ಅಂತ ಹೇಳಿದ ತಕ್ಷಣ ಜಿಮ್ ಅಂತಾರೆ ಅಲ್ವಾ, ಕೆಲವು ಪ್ರಯತ್ನಗಳೆಲ್ಲ ನಡೀತಾ ಇದೆ, ನಾವು ಪ್ರಕ್ರಿಯೆಯಲ್ಲಿದ್ದೇವೆ. ಫಸ್ಟ್ ಜನರು ಅದನ್ನು ಬೈಫರ್ಕೇಟ್ ಮಾಡಲಿಕ್ಕೆ ಕರಿಬೇಕು ಅಂತ, ಅದು ದೊಡ್ಡ ಚಾಲೆಂಜ್ ಇದೆ ನಮಗೆ. ಅದಾದರೆ ವಿಲ್ ಬಿಕಮ್ ಎ ಮಾಡಲ್. ನಮ್ಮ ಜಿಲ್ಲಾಧಿಕಾರಿಯವರು 23ನೇ ತಾರೀಕಿಗೆ ಹಳೇಕೋಟೆ ಶಾಲೆ ಮತ್ತು ಟಿಪ್ಪು ಸುಲ್ತಾನ್ ಶಾಲೆ ಮತ್ತು BM ಶಾಲೆ ವಿಸಿಟ್ ಮಾಡ್ತಾರೆ. ನಮಗೆ ಇಲ್ಲಿ ಕೂಡ ವಿಸಿಟ್ ಮಾಡಬೇಕಂತ ಹೇಳಿ ಆ ಶಾಲೆಯಲ್ಲಿ ಏನೇನು ಮಾಡಿದ್ದಾರೆ ಕೆಲವರು ಇನಿಷಿಯೇಟಿವ್ ಆಗಿದ್ಕೊಂಡು ಮಕ್ಕಳನ್ನ 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿನ ಮಕ್ಕಳಿಗೆ ಮನೆಯಿಂದ ಪ್ಲಾಸ್ಟಿಕ್ ಅನ್ನು ಶಾಲೆಗೆ ತರಿಸ್ಕೊಂಡಿದ್ದಾರೆ. ಬೇರೆ ಬೇರೆ ಪ್ಲಾಸ್ಟಿಕ್ ಅನ್ನು ತರಿಸ್ಕೊಂಡ್ಬಿಟ್ಟು ಒಂದು ದಿವಸ ಪ್ರತಿ ಶನಿವಾರ ಟೀಚರ್ ಅವರು ಶಾಲೆಗೆ ಒಬ್ಬರ ರಾಯಭಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಟೀಚರ್ ಕೂತ್ಕೊಂಡ್ಬಿಟ್ಟು ಮಕ್ಕಳೊಟ್ಟಿಗೆ ಆ ವೇಸ್ಟ್ ಅನ್ನು ಸೆಗ್ರಿಗೇಷನ್ ಮಾಡ್ತಾರೆ. ಯಾಕೆ ಇದು ಬೇರೆ, ಇದು ಯಾಕೆ ಬೇರೆ, ಇದು ಯಾಕೆ ಬೇರೆ ಅಂತ. ಚಾಕ್ಲೇಟ್ ತಿಂದದ್ದನ್ನು ಕ್ಲಾಸ್ ರೂಮ್ನೊಳಗೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇರ್ತಾರೆ. ಚಾಕ್ಲೇಟ್ ತಿಂದದ್ರಲ್ಲಿ ರ್ಯಾಪರ್ನೆಲ್ಲವನ್ನು ಕೂಡ ಕ್ಲಾಸ್ ಎಲ್ಲ ಮಕ್ಕಳಿಗೆ ಕಾಣುವ ಹಾಗೆ ಆ ರ್ಯಾಪರ್ನ ಅದಕ್ಕೆ ಹಾಕಬೇಕು. ಈ ಕೆಲಸವನ್ನು ಕೇರಳದಲ್ಲಿ ಅಂಗನವಾಡಿ ಮಕ್ಕಳು ಮಾಡ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳು ಮಾಡ್ತಾರೆ. ಅವರು ಅಂಗನವಾಡಿ ಶಾಲೆಯಲ್ಲಿ ಮಾತ್ರ ಅಲ್ಲ, ಅವರ ಮನೆಯಲ್ಲಿ ಕೂಡ ಮಾಡ್ತಾರೆ. ಸೊ ಸಣ್ಣ ಏಜಿನ ಮಕ್ಕಳು ದೊಡ್ಡವರಿಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ಅಲ್ಲಿ ಬಿಸಾಕಿದ್ರೆ ಅದನ್ನು ಇಲ್ಲೇ ಹಾಕ್ತಾರೆ. ನಮ್ಮ ಆಶಯ ಏನಂತ ಹೇಳಿದ್ರೆ, ಸೈಯದ್ ದರ್ಗಾ ಅವ್ರದ್ದು 14 ಸಂಸ್ಥೆಗಳಿದೆ, ಸೈಂಟ್ ಸೆಬಾಸ್ಟಿಯನ್ ಅವ್ರದ್ದು 8 ಸಂಸ್ಥೆಗಳಿದೆ, BM ಶಾಲೆ ಅವ್ರದ್ದಿದೆ ಒಂದು 3, ಭಾರತ್ ಶಾಲೆ ಅವ್ರದ್ದಿದೆ. ಎಲ್ಲ ಶಾಲೆಯವರು ಒಟ್ಟಿಗೆ ಸೇರಿ ಮ್ಯಾನೇಜ್ಮೆಂಟ್ ಮನಸ್ಸು ಮಾಡಿದರೆ ಉಳ್ಳಾಡ ದೊಡ್ಡ ವಿಷಯವೇ. 10,000 ಮನೆಗಳನ್ನು ಅವರ ಬಿಹೇವಿಯರ್ ಚೇಂಜ್ ಮಕ್ಕಳ ಮೂಲಕ. ಇದು ಹಳೆ ಕಾನ್ಸೆಪ್ಟ್ ಯುನಿಸೆಫ್ನವರು ಏನು, ಫ್ರಮ್ ಸ್ಕೂಲ್ ಟು ಚಿಲ್ಡ್ರನ್, ಫ್ರಮ್ ಚಿಲ್ಡ್ರನ್ ಟು ಕಮ್ಯುನಿಟಿ, ಫ್ರಮ್ ಹೋಮ್ ಟು ಕಮ್ಯುನಿಟಿ. ಇದು ಹಳೆಯದು ವಾಷಿಂಗ್ ಪ್ರೋಗ್ರಾಮ್ನಲ್ಲಿ, ವಾಟರ್ ಅಂಡ್ ಸ್ಯಾನಿಟೇಷನ್ ಪ್ರೋಗ್ರಾಮ್ನಲ್ಲಿ ಇರುವಂಥದ್ದು. ಸೊ ನೀವು ಸಂವೇದನಾಶೀಲರಾಗದಿದ್ದರೆ, ನಾವು ಆಗದಿದ್ದರೆ ನಮ್ಮ ಮಕ್ಕಳಾಗೋದಿಲ್ಲ, ನಮ್ಮ ಮಕ್ಕಳಾಗದಿದ್ದರೆ ಅವರ ಮನೆಯವರಾಗೋದಿಲ್ಲ, ಮನೆಯವರಾಗದಿದ್ದರೆ ಸಮುದಾಯ ಆಗೋದಿಲ್ಲ. ಇದಕ್ಕೆ